ಇವಾಗ ಹೇಳಿದ್ದು ಕ್ಯಾಬೇಜ್ ವಡ. ಕ್ಯಾಬೇಜ್ ವಡ ಹೇಳಿದ್ರಾ? ಓಕೆ, ಸ್ಟಾರ್ಟ್ ಮಾಡೋಲ್ಲ. ಈಗ ನೀವು ಅದಕ್ಕೆ ಫಸ್ಟಿಗೆ ಎಂತ ಉಪ್ಪು, ಫಸ್ಟಿಗೆ ಉಪ್ಪು ಹಾಕಿದ್ದೀರಾ? ಫಸ್ಟಿಗೆ ಉಪ್ಪು ಹಾಕುವ. ಯಾವುದಕ್ಕೆ ಅಂತೇಳಿಲ್ಲ, ಜಸ್ಟ್ ಉಪ್ಪು ಹಾಕಿ ಫಸ್ಟ್ ಉಪ್ಪು ಹಾಕಿ. ಯಾವುದಕ್ಕಾದ್ರೂ ಉಪ್ಪು ಬೇಕೇ? ಉಪ್ಪು ಬೇಕು. ಸೊ ಮೊದಲೇ ಉಪ್ಪು ಸ್ವಲ್ಪ ಹಾಕು. ಓಕೆ, ಉಪ್ಪು ಹಾಕಿದ್ದೇನೆ. ಈಗ ಸ್ವಲ್ಪ ಅರಸಿನ, ಮತ್ತು ಸ್ವಲ್ಪ ಒಂದು 1/4 ಸ್ಪೂನ್ ಜೀರಿಗೆ. ಜೀರಿಗೆಲ್ಲ. ಈಗ 1 ಸ್ಪೂನ್ ಕಾರ್ನ್ಫ್ಲೋರು. ಹೌದು. ಅದನ್ನೆಲ್ಲ ಮೊದಲೇ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋದಲ್ಲ? ಹೌದು. ಈರುಳ್ಳಿ ಸ್ವಲ್ಪ ಸಾಕು, ಒಂದು ಅರ್ಧ ಈರುಳ್ಳಿ. ಜಾಸ್ತಿ ಉಂಟಲ್ಲ, ಹಾಗಾಗಿ ಕ್ಯಾಬೇಜ್ ಜಾಸ್ತಿ ಉಂಟು. ಮತ್ತು ಈಗ ನೋಡಿ ಇದಕ್ಕೆ ಹಾಗೆ ಆ್ಯಡ್ ಮಾಡ್ತೀರಾ? ಹೌದು. ಅದನ್ನೇನು ಮಿಕ್ಸ್ ಮಾಡಬೇಕು ಅಂತಿಲ್ಲ? ಅಲ್ಲ, ಮತ್ತೆ ಒಟ್ಟಿಗೆನೆ ಮಾಡೋದು ಅದು. ಈಗ ಕ್ಯಾಬೇಜ್ ಹಾಕ್ತಾ ಇದ್ದೇನೆ. ಓಕೆ, ಒಂದು ಕಪ್ ಸ್ವಲ್ಪ ನೀರು ಕ್ಯಾಬೇಜಲ್ಲಿ ಇರ್ತದೆ ಅಲ್ಲ? ಇರುತ್ತೆ, ಹೌದು. ಈಗ ನನಗೆ ಚಿಕನ್ ಮಸಾಲ ಬೇಕು, ನಾನವರದ್ದು. ಓಕೆ, ಇವಾಗ ಸ್ಪೆಷಲ್ ಆಗಿ ಅರ್ಧ ಸ್ಪೂನ್ ಹಾಕಿ. ಅರ್ಧ ಸ್ಪೂನ್ನಷ್ಟು ಚಿಕನ್ ಮಸಾಲ ನಾನವರದ್ದು ಬೇಕಲ್ಲ? ಸಾಕಾ? ಸಾಕು, ನೋಡುವ. ಬೇಕಾದರೆ ಮತ್ತೆ ಹಾಕುವ, ಆ್ಯಡ್ ಮಾಡ್ಕೊಳ್ಬೋದಲ್ಲ? ಹೌದು. ಮಿಕ್ಸ್ ಮಸಾಲ, ಹಾಗಾಗಿ ನಾವು ಹೌದು ಕರೆಕ್ಟ್ ನೋಡ್ಕೊಂಡು ಹಾಕ್ಕೊಳ್ಬೇಕಲ್ಲ? ನೋಡ್ಕೊಂಡು ಹಾಕು. ಜಾಸ್ತಿ ಖಾರ ಆದ್ರೂ ಮತ್ತು ಮಸಾಲ ತುಂಬ ಜಾಸ್ತಿನೂ ಬೇಡ ಇದಕ್ಕೆ. ಹೌದು. ಇದು ನೋಡಿ, ಇದು ಈಗ ಎಷ್ಟು ಮಿಕ್ಸ್ ಆಯಿತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ನೀರೇನು ಆ್ಯಡ್ ಮಾಡಿ? ನೀರು ನೋಡಿ ನೋಡಿ ಹಾಕೋಣ. ಒಮ್ಮೆ ಕ್ಯಾಬೇಜಲ್ಲಿ ಸ್ವಲ್ಪ ನೀರು ಇರ್ತದೆ, ನಾವು ವಾಶ್ ಮಾಡಿದ್ರೆ ನೀರು ಬಿಡ್ತದಲ್ಲ, ಈ ಥರ ರೆಡಿ ಮಾಡಿಟ್ಟರೆ ಸ್ವಲ್ಪ ಹೌದು. ಬೇಕಾದಾಗ ನಾವು ಸ್ವಲ್ಪ ನೋಡಿ ನೋಡಿ ಹಾಕುವ. ಇದು ಕಡಲೆ ಹಿಟ್ಟು ಕೂಡ ನಾವು ನೋಡ್ಕೊಂಡು ಈಗ ಹಾಕ್ಕೊಂಡು ಹೋಗುವ. ಒಮ್ಮೆ ಫಸ್ಟ್ ಮಿಕ್ಸ್ ಮಾಡುವ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ಈಗ ನನಗೆ ಸ್ವಲ್ಪ ನೀರು ಕೊಡಿ. ನೀರು ಬೇಕಲ್ಲ? ಈಗ ನಮಗೆ ಸ್ವಲ್ಪ ಕೈ ಚಲಕ ಮಾಡಬೇಕು. ಕೈ ರುಚಿ ಬರಬೇಕಲ್ಲ? ಕೈ ರುಚಿ ಸ್ವಲ್ಪ ಬರಬೇಕು. ಈಗ ಓಕೆ, ನಿಮ್ಮದಲ್ಲಿ ರೆಡಿ ಆಗ್ತಿರುವಾಗ ಆಯಿಲ್ ಬಿಸಿ ಇಡೋದಾ? ಆಯಿಲ್ ಬಿಸಿಗಿಡಿ. ಹಾಗಾದರೆ ಹೂವಾರೆ ಉರಿಸಬೇಕಲ್ಲ? ಎಣ್ಣೆ ಬಿಸಿ ಆಗುವಾಗ ಇಲ್ಲಿ ರೆಡಿ ಆಗ್ತದೆ. ಹೌದು. ಎಸ್, ಆಯಿಲ್ ಹಾಕೊಳ್ಳೋದಾ? ಆಯಿಲ್ ಹಾಕಿ. ಇದನ್ನು ಹೀಗೆ ಬಿಡುದಾ ನಾವು ಈರುಳ್ಳಿ ಬಜ್ಜಿ ಬಿಟ್ಟಾಗೆ? ಹೌದು, ಈರುಳ್ಳಿ ಬಜ್ಜಿ ಮಾಡಿದ ಥರನೇ ಹಾಗೆ ಬಿಡುದಲ್ಲ? ಇದು ಕ್ಯಾಬೇಜ್ ಪಲ್ಯ ಎಲ್ಲ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಅಲ್ಲ ಯಾರು, ಕೆಲವರಿಗೆ, ತುಂಬ ಜನರಿಗೆ. ಸೊ ನಾವು ಈ ಥರ ಎಲ್ಲ ಮಾಡಿ ಕೊಟ್ಟರೆ, ಇದು ರಸಂ ಮಾಡಬೇಕು ಅನ್ನದ ಜೊತೆ, ಇದನ್ನು ಫ್ರೈ ಮಾಡಿ ಸೈಡಿಗೆ ಕೊಟ್ಟರೆ ಊಟದ ಜೊತೆ ಒಳ್ಳೆಯದು. ಹೌದು, ಖಾರ ಸ್ವಲ್ಪ ಜಾಸ್ತಿ ಹಾಕಿ ಒಳ್ಳೆಯದು ಹೋಗ್ತದೆ. ಹೌದು. ಇಲ್ಲದಿದ್ರೆ ನಾವು ಅನ್ನ ಜೊತೆ ಎಲ್ಲ ನಾವು ಕೆಲವು ಫಂಕ್ಷನ್ ಎಲ್ಲ ನೋಡಿದ್ದೇನೆ, ಪಲ್ಯವನ್ನು ಕ್ಯಾಬೇಜ್ ಪಲ್ಯ ಹಾಗೆ ಸೈಡಲ್ಲಿ ಇರುತ್ತೆ. ಮನೇಲಿ ಮಾಡಿದ್ರು ಹಾಗೆ ಸೈಡಲ್ಲಿ ಇರ್ತದೆ. ಹಾಗಾಗಿ ಕ್ಯಾಬೇಜ್ ಅಂದ ತಕ್ಷಣ ಮುಖ ಹೌದು ಈಗ ನೋಡಾಗಲೇ ಗೊತ್ತಾಗ್ತದಲ್ಲ. ಸ್ವಲ್ಪ ನೋಡಿಕೊಂಡು ಕಡಲೆ ಹಿಟ್ಟು ನೀರು ನೋಡ್ಕೊಂಡೆಲ್ಲ ಹಾಕಿದ್ರೆ ಆಯಿತು. ಬಟ್ ಇದು ರೆಡಿ ಮಾಡ್ಲಿಕ್ಕೆ ಈಸಿ ಅಂತಲ್ಲ? ಈಸಿ, ಹೇಗೆ ಮಾಡ್ತೇವೆ ಕ್ಯಾಬೇಜ್ ಒಂದು ಕಟ್ ಮಾಡಿ ಇಟ್ಟರೆ ಈರುಳ್ಳಿ ಬಜ್ಜಿ ಥರನೇ ಕ್ಯಾಬೇಜ್ ಹಾಕಿದ್ರೆ ಸ್ಯಾಂಡ್ವಿಚ್ ಥರನೂ ಮಾಡ್ತಾರೆ. ಯಾವುದು ಸ್ಯಾಂಡ್ವಿಚ್? ಇದರದ್ದು ಸ್ಯಾಂಡ್ವಿಚ್ ಮಾಡ್ತಾರೆ. ಅಂದರೆ ಪಲ್ಯ ಮಾಡಬೇಕು ಫಸ್ಟಿಗೆ, ಕ್ಯಾಬೇಜ್ ಇದ್ದೇ ಪಲ್ಯ ಮಾಡೋದು. ಅದನ್ನು ಬ್ರೆಡ್ ಒಳಗೆ ಹಾಕಿ ಮತ್ತೆ ಒಟ್ಟಿಗೆ ಪುನಃ ಫ್ರೈ ಮಾಡಬೇಕು. ಅದು ಒಳ್ಳೇದಾಗ್ತದೆ. ಬ್ರೆಡ್ ಒಟ್ಟಿಗೆನೆ ಆ ಥರ ಮಾಡಿದ್ರೆ ಮಕ್ಕಳು ಒಳ್ಳೆ ತಿಂತಾರೆ. ಕ್ಯಾಬೇಜ್ ಒಳಗಡೆ ಇದೆ ಅಂತ ಗೊತ್ತಾಗುದಿಲ್ಲ. ಮತ್ತೆ ಆ ಥರ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹೌದು. ಈಗ ಎಣ್ಣೆ ಬಿಸಿ ಆಗಿದೆ, ಬಿಸಿ ಆಗಿದೆ. ನೋಡುವ ಹೇಗೆ ಆಗ್ತದೆ. ಸ್ಪೂನಲ್ಲಿ ಹಾಕ್ಬೋದು. ಚಿಕ್ಕದಾಗಿ ಹಾಕೊಂಡು ಹೋದರೆ ಆಯಿತು. ರಪ್ಪ ಫ್ರೈ ಆಗ್ತದೆ. ಫ್ರೈ ಆಗುತ್ತೆ. ಟೇಸ್ಟ್ ಅಂತೂ ಗಮ್ಮತ್ತಿರ್ತದೆ. ಊಟದ ಜೊತೆ ಭಾರಿ ಒಳ್ಳೇದಾಗ್ತದೆ. ಹೀಗೆ ತಿನ್ನೋದಕ್ಕಿಂತ ಆಗ್ತದೆ. ಸ್ವಲ್ಪ ಸ್ಲೋ ಉಂಟಲ್ಲ, ಖರ್ಚುದು ಬೇಡ ನಮಗೆ. ಫ್ರೈ ಆದರೆ ಸಾಕು. ಒಮ್ಮೆಗೆ ಹೌದು, ಫ್ರೈ ಆಗದಿದ್ರೆ ಇಲ್ಲ ಒಳಗಡೆ ಹಾಗೆ ಇರ್ಬೋದು. ಅದು ಫಾಸ್ಟ್ ಇದ್ರೆ ಮೇಲ್ಗಡೆ ಕಪ್ಪಾಗ್ತದೆ, ಒಳಗಡೆ ಬೇಯುವುದಿಲ್ಲ. ಸಣ್ಣದು ಮಾಡಿ ಹಾಕಿದ್ರೆ ಊಟದ ಜೊತೆ ಎಲ್ಲ ಖಾರ ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ, ಕಾಯಿ ಮೆಣಸೆಲ್ಲ ಬೇಕಾದವರು ಹಾಕ್ಬೋದು. ಆಲ್ಮೋಸ್ಟ್ ಬೇಯ್ತಾ ಬರ್ತಾ ಉಂಟಲ್ಲ? ಬೇಯ್ತಾ ಬರ್ತದೆ.
ಇದು ನಾರ್ಮಲಾಗಿ ಈ ಥರ ಮಾಡಿಕೊಟ್ರೆ ಕೆಲವರಿಗೆ ಗೊತ್ತಾಗ್ಲಿಕ್ಕೆ ಈರುಳ್ಳಿ ಬಜ್ಜಿ ಅಂತಲೇ ಹೌದು, ಈರುಳ್ಳಿ ಬಜ್ಜಿ ಥರನೇ ಕಾಣ್ತದೆ. ಹೌದು, ಸ್ವಲ್ಪ ಈರುಳ್ಳಿನೂ ಹಾಕಿದ್ದೇವೆ. ಹಾಂ ಅದು ನೀವು ಇದಕ್ಕೆ ಕಾಯಿ ಮೆಣಸು ಬೇಕಾದರೆ ಹಾಕೊಳ್ಳೋದು. ನನ್ನ ಪ್ರಕಾರ ನೀವು ಅದಕ್ಕೆ ಏನು ನಾನಾವರ ಮಸಾಲೆ ಹಾಕಿದರೆ ಬೆಟರ್, ಇಲ್ಲಾಂದರೆ ಖಾರ ಜಾಸ್ತಿ ಸಿಗ್ಬೋದು ಅಂತ ಕಾಣೋದಲ್ಲ. ನಾನು ಮಸಾಲ ತುಂಬಾ ವೆರೈಟಿ ಮಾಡ್ತೇನೆ. ಅದರಲ್ಲಿ ನಾನು ಒಂದು ಮಸಾಲ 100 ಐಟಮ್ ಆಗಿ. ಒಂದು ಮಸಾಲ 100 ಐಟಮ್ ಅಲ್ಲ ನೋಡಿ ಚೆನ್ನಾಗುಂಟು ಅದು. ಒಂದು ಮಸಾಲ 100 ಐಟಮ್. ಒಂದು ಮಸಾಲ 100 ಐಟಮ್. ಓಕೆ, ಇದನ್ನು ಮಸಾಲ ಹಾಕಿದ್ದೇವೆ. ಸೊ ನೀವು ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಯಾವುದ್ರಲ್ಲೂ ಬೇಕಾದರೂ ತಿನ್ಬೋದು. ನಾವು ಅದಕ್ಕೆ ಊಟದ ಜೊತೆ ತಿನ್ನುವುದಿಲ್ಲದಿದ್ದರೆ ಖಾಲಿ ಇದೆ ತಿನ್ನುವುದಾದ್ರೆ ಸಂಜೆ ಹೊತ್ತು ಚಟ್ನಿ ಜೊತೆ ಊಟಕ್ಕೆ ಆದರೆ ನಾವು ರಸಂ ರೈಸ್ ಇದು ಹೀಗೆ ಟೀ ಜೊತೆ ಎಲ್ಲ ತಿನ್ನುವಾಗ ಚಟ್ನಿ ಹಾಕಿ ಗ್ರೀನ್ ಚಟ್ನಿ ಅಥವಾ ರೆಡ್ ಚಟ್ನಿ ಏನಾದರೂ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆದಾಗ್ತದೆ. ಈ ಕೆಲವರಿಗೆಲ್ಲ ಈರುಳ್ಳಿ ಆಗುದಿಲ್ಲ ನೋಡಿ, ಅಂದ್ರೆ ತಿನ್ನದಿರೋ, ಆಗ ಈ ತರ ಕೂಡ ಬಜ್ಜಿ ಮಾಡ್ಕೊಳ್ಬೋದಲ್ಲ. ವೆಜ್ ಪಕೋಡ ಎಲ್ಲ ಒಳ್ಳೆ ಬರ್ತದೆ. ವೆಜ್ ಪಕೋಡನು ಕೆಲವೆಲ್ಲ ವೆಜಿಟೇಬಲ್ ಎಲ್ಲ ಆಗುದಿಲ್ಲ ಮಕ್ಕಳಿಗೆಲ್ಲ, ಆ ಥರ ಪಕೋಡ ಥರ ಎಲ್ಲ ಮಾಡಿಕೊಟ್ರೆ ಕೂತ್ಕೊಂಡು ಚಂದ ತಿಂತಾರೆ ಟಿವಿ ನೋಡ್ಕೊಂಡು. ಥರ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ, ಅದರಲ್ಲಿ ಬೇಡ ಅಂತ ಹೇಳೋರು ಯಾರು. ಹೌದು, ಅದು ಊಟಕ್ಕೆ ಜೊತೆ ಆಗ್ತದೆ ಅಂತ ಹೇಳಿದ್ರೆ ಅದು ಚಂದ ನೋಡಿ. ಇದು ಖಾಲಿ ಕ್ಯಾಬೇಜ್ ವಡೆ ನಿಮಗೆ ಊಟಕ್ಕೇನೆ ಭಾರಿ ಚಂದ ಆಗ್ತದೆ ಊಟಕ್ಕೆ. ಈಗ ನಮ್ಮದು ಕ್ಯಾಬೇಜ್ ವಡ ಆಲ್ಮೋಸ್ಟ್ ರೆಡಿ ಆಗಿದೆ. ಪ್ಲೇಟ್ ಅಂತ ನಾನು ಆವಾಗಲೇ ಪ್ಲೇಟ್ ರೆಡಿ ಇಟ್ಟಿದ್ದೀರಿ ನೀವು, ಯಾವಾಗ ಪ್ಲೇಟಿಗೆ ಬೀಳ್ತದೆ ಅಂತ ಕಾಯ್ತಾ ಇದ್ದೀರಲ್ವಾ. ಮನೆಯಲ್ಲೆಲ್ಲ ಆದರೆ ಎಷ್ಟೊತ್ತಿಗೆ ಟೇಸ್ಟ್ ನೋಡಲಿಕ್ಕೆ ಒಂದು 4-5 ಕಾಲ ಅರ್ಧ ಬೇವಾಗನೇ ಒಂದೊಂದು ತೆಗೆದು ಟೇಸ್ಟ್ ನೋಡೋದಲ್ವಾ. ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡೋದಾ? ಓಕೆ, ಕ್ಯಾಬೇಜ್ ವಡ ನಮ್ಮದು ರೆಡಿ ಆಗಿದೆ. ಸರ್ವ್ ಮಾಡುವ. ಓಕೆ, ಈಗ ಸರ್ವ್ ಮಾಡುವ. ಬಿಸಿ ಬಿಸಿಯಾದ ಕ್ಯಾಬೇಜ್, ಬಿಸಿಯಾದ ಕ್ಯಾಬೇಜ್ ವಡ, ಕ್ಯಾಬೇಜ್ ಪಕೋಡ, ಏನು ಬೇಕಾದರೂ ಹೇಳ್ಬೋದು. ಏನು ಬೇಕಾದರೂ ಹೇಳ್ಬೋದು. ಇದು ನೀವು ಹೇಗೆ ಅಂದರೆ ಮೂರೇ ಪಾಲ್ ಮಾಡಿ ಮೂರು ಜನರಿಗೆ ಮೂರಲ್ಲ, ಜಾಸ್ತಿ ತಿನ್ಲಿಕ್ಕಿಲ್ಲ. ಜಾಸ್ತಿ ತಿನ್ಲಿಕ್ಕಿಲ್ಲ ಅಲ್ಲ. ಇದು ಮನೆಯಲ್ಲೆಲ್ಲ ಹಾಗೆ ಮಕ್ಕಳಿಗೆಲ್ಲ ಇದ್ರೆ ಹಾಗೆ 4 ಜನ ಕೂತ್ಕೊಂಡ್ರೆ 4 ಪ್ಲೇಟಿಗೆ 3 ಹಾಕಿ ಕೊಡೋದು. ಕೂತ್ಕೊಂಡು 4 ಜನ 4 ಸುತ್ತ ತಿಂತಾರೆ. ಓಕೆ, ಬಿಸಿ ಬಿಸಿಯಾದ ಕ್ಯಾಬೇಜ್ ವಡ ರೆಡಿ ಅಲ್ಲ. ನೀವು ಈ ಥರ ಅದೇ ಹೇಳಿ ರೆಡಿ ಮಾಡಿ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಸ್ಲೋ ತಿನ್ನೋರು ಯಾರ್ಯಾರು ಇದ್ರೆ ಉಂಟಲ್ಲ, ಆವಾಗ ಬೇಗ ತಿಂದವನು ಅವನ ಕೈಯಿಂದ ತಗೊಂಡು ಜಗಳ ಮಾಡ್ಲಿಕ್ಕೆ ಹೇಳ್ತಾರೆ. ಓಕೆ, ಗಮ್ಮದಾಗಿದೆ. ಟೇಸ್ಟ್ ಅಂತೂ ಚೆನ್ನಾಗಿರ್ಬೋದು ಕಾಣ್ತುಂಟು. ಓಕೆ, ಟೇಸ್ಟ್ ನೋಡೋಲ್ಲ ಇದ್ರೆ ಓಕೆ. ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಕ್ಯಾಬೇಜ್ ವಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಕ್ಯಾಬೇಜ್ ವಡ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, 1/4 ಚಮಚದಷ್ಟು ಜೀರಿಗೆ, 1 ಚಮಚ ಕಾರ್ನ್ಫ್ಲೋರ್, ಹೆಚ್ಚಿದ ಈರುಳ್ಳಿ, 1 ಕಪ್ ಕ್ಯಾಬೇಜ್ ತುರಿ, ಅರ್ಧ ಚಮಚದಷ್ಟು ಚಿಕನ್ ಮಸಾಲಾ ಪುಡಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಸ್ವಲ್ಪ ನೀರು ಹಾಕಿ ಬೆರೆಸಿಕೊಳ್ಳಿ. ಕಡಲೆ ಹಿಟ್ಟು ಗಂಟು ಬಾರದ ಹಾಗೆ ಗಟ್ಟಿಯಾಗಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಕ್ಯಾಬೇಜ್ ವಡ ಸಂಜೆ ಚಹಾದೊಂದಿಗೆ ಹಾಗೂ ಊಟದೊಂದಿಗೆ ಸವಿಯಲು ಬಲು ರುಚಿ. ಅಡುಗೆ ಅಂತ ರೆಡಿ ಆಗಿದೆ. ಫಸ್ಟಿಗೆ ಯಾವುದು ನೀರು ದೋಸೆ ಮತ್ತು ಗ್ರೀನ್ ಮಸಾಲ ಅಲ್ಲ, ಚಿಕನ್ ಗ್ರೀನ್ ಮಸಾಲ ಅಲ್ಲ, ನೀರು ದೋಸೆ ಜೊತೆಗೆ ತಗೊಳ್ಳೋಲ್ಲ. ಓಕೆ, ತಗೊಳ್ಳಿ. ಹೀಗೆ ಕಂತಿಸ್ಕೊಳ್ಬೇಕು. ಇದಂತೂ ಗಮ್ಮತ್ತುಂಟು. ನೀವು ಆಗಲೇ ಹೇಳಿದಾಗೆ ನೀರು ದೋಸೆಗೆ ಪಕ್ಕಾ ಮ್ಯಾಚಿಂಗ್. ಇಲ್ಲಾದರೆ ಇಡ್ಲಿ ಕೂಡ ಚೆನ್ನಾಗಿರ್ಬೋದಲ್ಲ. ಅದು ನಾರ್ಮಲಾಗಿ ಮನೆಯಲ್ಲಿ ಮಾಡ್ತೇವೆ ನೋಡಿ ಇಡ್ಲಿ, ಸ್ವಲ್ಪ ದೊಡ್ಡದಾಗಿ, ಅದು ಕೂಡ ಚೆನ್ನಾಗಿರ್ಬೋದು. ಟೇಸ್ಟ್ ಅಂತೂ ಚೆನ್ನಾಗಿದೆ. ಅದನ್ನು ಫುಲ್ ಆಮೇಲೆ ಕ್ಲಿಯರ್ ಮಾಡುವಲ್ಲ. ಓಕೆ, ಈಗ ಕ್ಯಾಬೇಜ್ ವಡ ಅಲ್ಲ, ನೋಡಲಿಕ್ಕೆ ಚೆನ್ನಾಗಿ ನೋಡಿ, ಚಿಕ್ಕ ಚಿಕ್ಕದಾಗಿ. ಕ್ರಿಸ್ಪಿಯಾಗಿ ಚಂದ ಬಂದಿಲ್ಲ. ಗೊತ್ತಾಗಲ್ಲ ಕ್ಯಾಬೇಜ್ ಅಂತ, ಅದೊಂದು ಇನ್ನು ಹಸಿ ಇದು ಗೊತ್ತಾಗಲ್ಲ. ಇಲ್ಲ ನಾರ್ಮಲ್ ಪಲ್ಯ ಮಾಡಿದರೆ ಗೊತ್ತಾಗಲ್ಲ. ಇದೊಂದು ಗಮ್ಮತ್ತೊಂದು ಮಾಡಿ. ಇದು ಅದೇ ನೀವು ಅದು ಕೂಡ ಚಟ್ನಿ ಜೊತೆ ಕೂಡ ತಗೊಳ್ಬೋದು ಅಂತ ಹೇಳಿದ್ರಲ್ಲ. ಓಕೆ, ಎರಡು ಕೂಡ ಚೆನ್ನಾಗಿ ಆಗಿದೆ, ಟೇಸ್ಟಿಯಾಗಿ ಆಗಿದೆ. ನಾನಂತೂ ಫುಲ್ಲು ಖಾಲಿ ಮಾಡ್ತೇನೆ. ಆಮೇಲೆ ಸ್ಪೆಷಲ್ಲಾಗಿ ಏನು ಗ್ರೀನ್ ಮಸಾಲೆ ತುಂಬ ಚೆನ್ನಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ನಮಗೆ ಖುಷಿ. ನೀವು ಈ ಥರ ಯಾವಾಗಲೂ ಚೆನ್ನಾಗಿರುವ ಅಡುಗೆ ಮಾಡಿಕೊಡ್ತಾ ಇದ್ದೀರಾ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಸ್ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು, ಥ್ಯಾಂಕ್ ಯು. ಜೊತೆಗೆ
ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಚಿಕನ್ ಗ್ರೀನ್ ಮಸಾಲ ಮತ್ತು ಸ್ಪೆಷಲ್ ಆಗಿ ಕ್ಯಾಬೇಜ್ ವಡ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಚಿಕನ್ ಐಟಮ್ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.